ಮನೆಯ ತ್ಯಾಜ್ಯವನ್ನ ವಾಹನದಲ್ಲಿ ತಂದು ಹೊಳೆಯೊಂದರ ಬದಿ ಎಸೆದು ಹೋದ ವ್ಯಕ್ತಿಗೆ ಕಾಪು ಪೊಲೀಸರು ಸ್ವಚ್ಛತೆಯ ಪಾಠ ಮಾಡಿದ್ದಾರೆ. ಕಸ ಬಿಸಾಡಿದ ವ್ಯಕ್ತಿಯಿಂದಲೇ ಕಸವನ್ನ ಹೆಕ್ಕಿಸಿ ಪೊಲೀಸ್ ಠಾಣೆಗೆ ಕರೆತಂದು ಸ್ವಚ್ಛತೆ ಕಾಪಾಡುವ ಬಗ್ಗೆ ಪಾಠ ಮಾಡಿದ್ದಾರೆ. ಇನ್ನಂಚೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಕಟಪಾಡಿ ಮೂಲದ ವ್ಯಕ್ತಿಯೊಬ್ಬರು ಮನೆಯ ಕಸವನ್ನ ತಂದು ಇನ್ನಂಜಿಯ ಮರ್ಕೋಡಿ ಹೊಳೆ ಬದಿ ಎಸೆದು ಹೋಗಿದ್ರು. ಈ ವಿಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಗಮನಕ್ಕೆ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಕಸದ ರಾಶಿಯಲ್ಲಿ ವ್ಯಕ್ತಿಯ ವಿಳಾಸ ಪತ್ತೆಯಾಗಿತ್ತು. ಇದರ ಆಧಾರದಲ್ಲಿ ವ್ಯಕ್ತಿಗೆ ಕರೆ ಮಾಡಿದಾಗ ಉಡಾಫಿಯಾಗಿ ಮಾತನಾಡಿದ್ದು ಪಂಚಾಯತ್ ಅಧ್ಯಕ್ಷರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಕೊನೆಗೆ ಕಾಪು ಪೊಲೀಸರು ಕಸ ಬಿಸಾಡಿರುವ ವ್ಯಕ್ತಿಯನ್ನ ಸ್ಥಳಕ್ಕೆ ಕರೆತಂದು ಕಸ ಹೆಕ್ಕಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಬುದ್ಧಿವಾದವನ್ನ ಹೇಳಿದ್ದಾರೆ. ಕಸ ಸಂಗ್ರಹಿಸಲು ಮನೆ ಬಾಗಿಲಿಗೆ ಕಸದ ವಾಹನ ಬರ್ತಾ ಇದ್ರು. ಈ ರೀತಿ ಪರಿಸರ ಹಾಳು ಮಾಡದಂತೆ ಸೂಚನೆ ನೀಡಿ ಕಳುಹಿಸಿದ್ದಾರೆ. ಮುಂದೆ ಇಂತಹ ತಪ್ಪು ಮಾಡುವವರಿಗೆ ಪಂಚಾಯತ್ 5,000 ದಂಡ ವಿಧಿಸುತ್ತೆ ಎಂಬ ಎಚ್ಚರಿಕೆಯನ್ನು ಇದೇ ವೇಳೆ ನೀಡಲಾಗಿದೆ. ಏನೇ ಗುಡ್ಡೆ ಬರ್ತದೆ ಆಗಲು ಇನ್ನೊಂದು ಗ್ರಾಮದ ಮರ್ಕೋಡಿಗೆ ಅಂತ ಬಾರ್ದಿನಿ ಅವಸ್ಥೆ.